ಸುಳ್ಯದ ಕನಕಮಜಲು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಆರೋಪಿ ಸಿಗದೇ ಇದ್ದಲ್ಲಿ ಆತನ ಅಪ್ಪನನ್ನ ಬಂಧಿಸುವಂತೆ ಪೊಲೀಸರಿಗೆ ಶಾಸಕ ಅಶೋಕ್ ಕುಮಾರ್ ರೈ ಸೂಚನೆ ನೀಡಿದ್ದು, ಇದೀಗ ಶಾಸಕರ ಮಾತು ವೈರಲ್ ಆಗುತ್ತಿದ್ದಂತೆ ಅಪ್ಪನು ಪರಾರಿಯಾಗಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಸುಳ್ಯದ ಕನಕಮಜಲಿನಲ್ಲಿ ಫೆಬ್ರವರಿ 8ರಂದು ರಾತ್ರಿ ಕಾರು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಬೆಟ್ಟಪ್ಪಾಡಿಯ ಕಕ್ಕೂರು ನಿವಾಸಿ ರಾಮಯ್ಯ ರೈ ಮತ್ತು ಅವರ ಅಳಿಯ ಸಾವನ್ನಪ್ಪಿದ ಪ್ರಕರಣದ ಆರೋಪಿ ಕಾರು ಚಾಲಕ ಘಟನೆಯ ಬಳಿಕ ಪರಾರಿಯಾಗಿದ್ದಾನೆ. ವಾರದ ಬಳಿಕವೂ ಆತನ ಪತ್ತೆಯಾಗಿರಲಿಲ್ಲ. ಕುಡಿದು ವಾಹನ ಚಲಾಯಿಸಿ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರ ಸಾವಿಗೆ ಕಾರಣನಾದ ಕಾರು ಚಾಲಕನನ್ನ ಬಂಧಿಸಲು ಸಾಧ್ಯವಾಗದೇ ಇದ್ರೆ ಆತನ ಅಪ್ಪನನ್ನ ಬಂಧಿಸಿ ಎಂದು ಶಾಸಕರು ಶನಿವಾರ ಪೊಲೀಸರಿಗೆ ಸೂಚನೆ ನೀಡಿದ್ದರು. ಶಾಸಕರ ಸೂಚನೆ ವೈರಲ್ ಆಗುತ್ತಿದ್ದಂತೆಯೇ ಭಾನುವಾರ ಬೆಳಗ್ಗೆಯಿಂದಲೇ ಆರೋಪಿಯ ಅಪ್ಪನು ನಾಪತ್ತೆಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೃತ ರಾಮಯ್ಯ ರೈ ಅವರ ಮನೆಗೆ ಶನಿವಾರ ಭೇಟಿ ನೀಡಿದ್ದ ಶಾಸಕ ಅಶೋಕ್ ರೈ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡಿದ್ದರು. ಈ ವೇಳೆ ರಾಮಯ್ಯ ಅವರ ಮನೆಯಿಂದಲೇ ಪೊಲೀಸರಿಗೆ ಈ ಸೂಚನೆಯನ್ನ ನೀಡಿದ್ದರು. ಅದು ಮಾನವೀಯತೆ ನೆಲೆಯಲ್ಲಿ ಏನಾದ್ರೂ ಸಹಕಾರ, ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳು ಇರುವುದು ಅವರಿಗೆ, ಬೇರೆ ಏನಿಲ್ಲ. ಅವನು ಏನಾದ್ರೂ ಮಾನವೀಯತೆ ನೆಲೆಯಲ್ಲಿ ಮಾತಾಡ್ಬೇಕು. ಮಗನನ್ನು ಅಲ್ಲಿ ಕೂಡಿಸಿ ಕುಡ್ಕೊಂಡು ಬಂದು ಇಡೀ ರೋಡಲ್ಲಿ ಓಡಿಸಿ ಜೀವ ತೆಗೆಯುವುದಂತ ಹೇಳಿದ್ರೆ ಅದಕ್ಕೆ ಜೀವಕ್ಕೆ ಬೆಲೆ ಇಲ್ವಾ? ಅಲ್ಲ, ಅವನ ತಂದೆಯನ್ನು ಒಳಗೆ ಕೂಡಿಸಿ ಇನ್ಸ್ಪೆಕ್ಟ್ರೆ, ಮಗುವರೆಗೆ ಅವನನ್ನು ಒಳಗೆ ಕೂಡಿಸಿ ತಂದೆಯನ್ನು. ನೀವು ಅಷ್ಟು ಲೈಟ್ ತಗೊಂಡ್ರೆ ಹೇಗೆ? ಪಾಪ ಇವ್ರಿಗೆ ಯಾರು ಕೇಳು. ಅಲ್ಲಲ್ಲ, ನೀವು ಇವತ್ತು ಒಳಗೆ ಕೂಡಿಸ್ತಾ ಇದ್ರೆ ಅವ್ನ ಮಗ ನಾಳೆ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಬರೋದಿಲ್ಲ. ನೀವು ಬಾಕಿಯವ್ರು ಏನೋ ಗಲಾಟೆ ಮಾಡ್ತಾರೆ, ತಾಯಿ ತಂದೆ ಮಗ ಎಲ್ಲ ಹೇಳ್ಕೊಂಡು ಹೋಗೋಣ. ಸೊ ಅವರನ್ನು ಕೂಡಿಸಿ ಒಳಗೆ, ಈಗ ರಾತ್ರಿ ಹೋಗಿ ಕರ್ಕೊಂಡು ಬಂದು ಒಳಗೆ ಕೂಡಿಸಿ ನಾನು DSP ಹೇಳ್ತೇನೆ. ಇಲ್ಲಾಂದ್ರೆ ಇವರೆಲ್ಲ ಊರಿಯವರೆಲ್ಲ ಹೊರಡ್ತಾರೆ. ಈಗ ಅವನು ಒಂದ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಂತ ಅವನ ತಲೆಯಲ್ಲಿದ್ರೆ ಅದು ಮಾನವೀಯತೆ ನೆಲೆಯಲ್ಲಿ ಏನಾದ್ರೂ ಸಹಕಾರ, ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳು ಇರುವುದು ಅವರಿಗೆ, ಬೇರೆ ಏನಿಲ್ಲ. ಇಲ್ಲಿ ಮನೆ ನೋಡೋ ಪರಿಸ್ಥಿತಿ ಭಾರಿ ಹಾಳಿದೆ. ಸೈಡಲ್ಲಿ ಹೋಗೋನು ಹೊಡ್ಕೊಂಡು ಹೋಗಿ ಸೀದಾ ಹೋಗಿ ಅಲ್ಲಿ ಹೋಗಿ ಅಡಗಿ ಕೂತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಅವರನ್ನು ಇಮಿಡಿಯೇಟ್ ಕರ್ಕೊಂಡು ಬಂದು ಕೂಡಿಸಿ, ಆಗ ಬೆಳಿಗ್ಗೆ ಬಂದು ಮುಡ್ತಾನೆ ಮಗ.